ಎಲ್ಲರಿಗೂ ನಮಸ್ಕಾರ. ಪೂರಕ್ಲೆಲ ಸೊನ್ಮೆಲು ಇನಿ ನಮ್ಮ ಕುಂಬಳದ ಜ್ಯೂಸ್ ಮಲ್ಪುಗ ಆರೋಗ್ಯಗೂ ಮಸ್ತ್ ಎಡ್ಡೆ ಒಂದು ಆರೋಗ್ಯಕರವಾದ ಕುಂಬಳಕಾಯಿ ಜ್ಯೂಸ್ ಮಾಡುವ. ಇಲ್ಲಿ ನೋಡಿ ಒಂದು ಕುಂಬಳಕಾಯಿ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ನಾವು ಇದನ್ನು ಕಟ್ ಮಾಡಿ ಇದರ ಬೀಜಗಳನ್ನೆಲ್ಲ ತೆಗೆದು ಅದರ ಸಿಪ್ಪೆಯನ್ನು ತೆಗೆದು ಕಟ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಕುಂಬಳಕಾಯಿಯನ್ನು ಬಳಸಿದರೆ ಸಾಕು. 1 ಗ್ಲಾಸ್ ಬೇಕಿದ್ರೆ ಕಾಲು ಭಾಗದಷ್ಟು ಸಾಕಾಗ್ತದೆ. ತುಳಿತ ಕುಂಬಳನ ಶೋಕು ದೆಕ್ಕದು ಮೂರ್ದು ಆಯ್ತಾ ಬಿತ್ತಂದು ಎತ್ತದು ಚೋಲಿದು ಎತ್ತದು ನಮ್ಮ ಕಟ್ ಮಲ್ತದ ಇವನುಡು 1 ಗ್ಲಾಸ್ ಗಾಣ ಒಂದು ಕಾಲು ಭಾಗದಾತು ಯಾವುಂಡು ಇತ್ತದಲ್ಲೇ ನೆತ್ತ ಚೋಲಿನ ಪೂರ ದೆತ್ತದು ಯಾನು ರೆಡಿ ಮಲ್ತದು ಒಂದೇ ಕಾಲು ಭಾಗದಷ್ಟು ಕುಂಬಳಕಾಯಿಯನ್ನು ನಾನು ತಗೊಂಡಿದ್ದೇನೆ. ಇದರ ಸಿಪ್ಪೆಯನ್ನು ಕೂಡ ನೀವು ಬಿಸಾಡಬೇಡಿ, ಅದರದ್ದು ಒಂದು ಒಳ್ಳೆ ಸುಕ್ಕ ಕೂಡ ಆಗ್ತದೆ. ನೆತ್ತ ಚೋಲಿದ ಕೂಡ ಒಂದು ಎಡ್ಡೆ ಸುಕ್ಕ ಹಾಕೊಂಡು ಒಂದೇನು ಪೂರ ದೆಕ್ಕದು ನಮ್ಮ ಕಟ್ ಮಲ್ತದ ಇವೆಲ್ಲವನ್ನು ನಾನೀಗ ಕಟ್ ಮಾಡಿ ಇಟ್ಕೊಂಡೆ. ಇವಾಗ ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕಿ ನಾವು ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೋಬೇಕು. ಒಂದೇನೈತೆ ಒಂಜಿ ಮಿಕ್ಸಿ ಜಾರ್ಗೆ ಪಾಡ್ದು ಒಂತೆ ನೀರು ಪಾಡ್ದು ಸಣ್ಣ ಕಡೆವಡು ಉರಿ ಪಡಿಕೆ ಅಂಚನೆ ಕಿಡ್ನಿಡು ಸ್ಟೋನ್ ಆಂಡಪ್ರ ಒಂದು ಎಡ್ಡೆ ಮಸ್ತ್ ಎಡ್ಡೆ ಈ ಜ್ಯೂಸ್ ಪರಂಡ ಡೈಲಿ ಪರಂಡ ಕಿಡ್ನಿದ ಸ್ಟೋನ್ ಇತ್ತನಲ್ಲ ಕರದು ಪೋಪುಣಿಗೆ ಅಂಚ ಬೊಕ್ಕ ಉರಿ ಪಡಿಕೆ ಇತ್ತನಲ್ಲ ಒಂಜೇ ದಿನಟ್ಟು ನಿಕ್ಲೆ ನೆತ್ತ ರಿಸಲ್ಟ್ ತೆಕ್ಕೊಂಡು ನೋಡಿ. ಇದು ನುಣ್ಣಗೆ ರುಬ್ಬಿ ಆಯಿತು. ಇದನ್ನೀಗ ಸೋಸ್ಕೊಳ್ಬೇಕು. ಒಂದೇನೈತೆ ನಮ್ಮ ಕಡೆದಾಯಿ ಬೊಕ್ಕ ಅರಿಪೋಡು ಕುಂಟು ದಾಂಡ ಅರಿಪೊಳಿ ಈಜಿನ ಅರಿಪೆಡ್ಲ ಅರಿಪೊಲಿ. ನೀವು ಬೇಕಾದರೆ ಒಂದು ಬಿಳಿ ಬಟ್ಟೆಯಲ್ಲಿ ಕೂಡ ಇದನ್ನು ಸೋಸ್ಕೋಬಹುದು ಅಥವಾ ಈ ಥರ ನಾವು ಸೋಸ್ಕೋಬಹುದು. ಇದು ಉರಿ ಮೂತ್ರ ಅಥವಾ ಕಿಡ್ನಿಯಲ್ಲಿ ಸ್ಟೋನ್ ಆದವರಿಗೆ ತುಂಬ ಒಳ್ಳೆಯ ಒಂದು ಜ್ಯೂಸು. ಇದನ್ನು ಡೈಲಿ ಕುಡಿತಾ ಬಂದರೆ ಕಿಡ್ನಿಯಲ್ಲಿ ಸ್ಟೋನ್ ಆದದ್ದು ಕೂಡ ಕರಗಿ ಹೋಗ್ತದೆ. ಹಾಗೆ ಉರಿ ಮೂತ್ರ ಇದ್ದರೆ ಒಂದೇ ದಿನಕ್ಕೆ ನಿಮಗೆ ಇದರಲ್ಲಿ ರಿಸಲ್ಟ್ ಕೂಡ ಸಿಗ್ತದೆ. ನಾವು ಮನೆಯಲ್ಲಿ ಮಾಡಿದ ಮದ್ದು ಅಂದರೆ ಅದು ಕುಡಿಯೋದಕ್ಕೆ ಅಷ್ಟು ರುಚಿ ಇಲ್ಲದಿದ್ದರೂ ಆರೋಗ್ಯಕ್ಕೆ ತುಂಬ ಉತ್ತಮ. ಯಾಕಂದರೆ ಮದ್ದು ಅನ್ನೋದು ಹಾಗೆ ಕುಡಿಯೋದಕ್ಕೆ ರುಚಿ ಕೊಡಲ್ಲ, ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೀಗೆ ನಾವು ಉಳಿದದ್ದ ಜ್ಯೂಸನ್ನು ಕೂಡ ತೆಕ್ಕೊಳ್ಬೇಕು. ಒಂದೇ ಇಂಚೆನೆ ನಮ್ಮ ಪೂರ ಜ್ಯೂಸನ್ನು ದೆತ್ತಿವ ನೋಡು. ಒಂದು ತುಲೆ ಒರಿದಿನ ಈ ಕೊಜಂಟಿಪ್ಪುನ ಒಂದು ದೋಸೆಗೆ ಇದನ್ನ ಚಪಾತಿಗೆ ಪಾಡೋನಲ್ಲಿ ದಕ್ಕೊಡೊಂದಿಜ್ಜಿ ಇದನ್ನು ಕೂಡ ನಾವು ದೋಸೆ ಅಥವಾ ಚಪಾತಿ ಜೊತೆ ಸೇರಿಸ್ಕೋಬಹುದು. ನೋಡಿ, ಇದು ನೋಡುವಾಗ ಎಳನೀರು ಥರ ಕಾಣ್ತಾ ಉಂಟು. ತುಂಬ ಆರೋಗ್ಯಕರವಾದ ಜ್ಯೂಸು. ತೂನಕ ಒಂದು ಬೊಂಡದ ನೀರ್ಲಕ್ಕ ತೋಜುಂಡು ಮಸ್ತ್ ಎಡ್ಡೆ ಆರೋಗ್ಯಕ್ಕೆ ಮರ್ದು ಪಂಡ ಅಂಚನೆ ನಮ್ಮ ಇಲ್ಲಡ್ ಮಲ್ತನ ಅವು ಬಾಯಿಗೆ ರುಚಿ ಕೊರ್ಜಿಂಡಲ್ಲ ದೇಹಕ್ಕೆ ಮಸ್ತ್ ಎಡ್ಡೆ. ತುಯರತ್ತ ಫ್ರೆಂಡ್ಸ್ ನಿಗ್ಲೆ ಇಷ್ಟ ಅಂಡ ಶೇರ್ ಮಲ್ಪ್ಲೆ ಲೈಕ್ ಮಲ್ಪ್ಲೆ ಸಬ್ಸ್ಕ್ರೈಬ್ ಮಲ್ಪ್ಲೆ. ಇಷ್ಟ ಆದರೆ ನಿಮಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಆರೋಗ್ಯಕರವಾದ ಜ್ಯೂಸ್ ರೆಡಿ.